ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ಪ್ರಾರ್ಥನೆಯನ್ನು ಧ್ಯಾನವನ್ನು ಇವತ್ತು ನಾವು ಮಾಡೋಣ. ದೆವ್ವಗಳ ಉಚ್ಚಾಟನೆ. ಬಳಿಕ ಅವರೆಲ್ಲರೂ ಕಫೆರ್ನವುಮ್ ಎಂಬ ಊರನ್ನು ಸೇರಿದರು. ಸಾಬತ್ ದಿನ ಬಂದ ಕೂಡಲೇ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಬೋಧಿಸತೊಡಗಿದರು. ಅವರ ಉಪದೇಶವನ್ನು ಕೇಳಿ ಜನರು ಬೆರಗಾದರು. ಏಕೆಂದರೆ ಯೇಸು ಧರ್ಮಶಾಸ್ತ್ರಿಗಳಂತೆ ಬೋಧಿಸದೆ ಅಧಿಕಾರವಾಣಿಯಿಂದ ಬೋಧಿಸುತ್ತಿದ್ದರು. ಅಲ್ಲಿ ದೆವ್ವ ಹಿಡಿದ ಒಬ್ಬನಿದ್ದನು. ಅವನು, ನಜರೇತಿನ ಯೇಸುವೆ, ನಿಮಗೇಕೆ ನಮ್ಮ ಗೊಡವೆ? ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದ ಪರಮಪೂಜ್ಯರು ನೀವು ಎಂದು ಕಿರುಚಿದನು. ಆದರೆ ಯೇಸು ಸ್ವಾಮಿ ಅವನನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ದೆವ್ವವು ಆ ಮನುಷ್ಯನನ್ನು ಒದ್ದಾಡಿಸಿ ಗಟ್ಟಿಯಾಗಿ ಚೀರುತ್ತಾ ಅವನನ್ನು ಬಿಟ್ಟು ಹೋಯಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇದೇನು ಹೊಸ ಬೋಧನೆ! ಈತ ದೆವ್ವಗಳಿಗೆ ಕೂಡ ಅಧಿಕಾರದಿಂದ ಆಜ್ಞಾಪಿಸುತ್ತಾನೆ. ಅವು ಈತ ಹೇಳಿದಾಗೆ ಕೇಳುತ್ತವೆಯಲ್ಲ ಎಂದು ಪರಸ್ಪರ ಮಾತಾಡಿಕೊಂಡರು. ಕೂಡಲೇ ಗಲಿಲಯ ಪ್ರಾಂತದ ಎಲ್ಲೆಡೆಗೂ ಯೇಸುವಿನ ಸಮಾಚಾರ ಹಬ್ಬಿ ಹರಡಿತು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸು ಸ್ವಾಮಿ ತನ್ನ ಕೆಲಸವನ್ನು ನೇರವಾಗಿ ಆರಂಭ ಮಾಡುವುದನ್ನು ಈ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ಮೊತ್ತ ಮೊದಲಿಗೆ ಮಾಡಿದಂತಹ ಸೂಚಕ ಕಾರ್ಯ, ಅದ್ಭುತ ಕಾರ್ಯ ಅಂತ ಹೇಳಿದರೆ ದೆವ್ವಗಳನ್ನು ಓಡಿಸುವಂಥ ಕಾರ್ಯ. ಯಾರು ಯೇಸು ಸ್ವಾಮಿಯನ್ನು ದೇವರ ಕುಮಾರ ಅಂತ ಗುರುತು ಹಚ್ಚಿದರು? ಧರ್ಮಶಾಸ್ತ್ರಿಗಳು ಮಾಡಲಿಲ್ಲ. ಯೇಸು ಹುಟ್ಟಿದಾಗ ಅವರು ಇತರರಿಗೆ ದಾರಿ ತೋರಿಸಿದರು, ತಾವು ಹೋಗಲಿಲ್ಲ. ಯೇಸು ಸ್ವಾಮಿ ಬಾಲಕನಾಗಿದ್ದಾಗ ದೇವಾಲಯದಲ್ಲಿ ಕುಳಿತುಕೊಂಡು ದೇವರ ವಾಕ್ಯದ ಬಗ್ಗೆ ಚರ್ಚೆಯನ್ನು ಮಾಡಿದರು. ಅದು ಕೂಡ ಮೇಧಾವಿಗಳ ಜೊತೆಗೆ. ಆದರೆ ಅವರು ಚರ್ಚೆ ಮಾಡಿದರೆ ವಿನಃ ಯೇಸು ಸ್ವಾಮಿಯನ್ನು ವಿಮೋಚಕರೆಂದು ಅವರು ಸ್ವೀಕಾರ ಮಾಡಲಿಲ್ಲ. ಯಾರು ಯೇಸು ಸ್ವಾಮಿಯನ್ನು ದೇವರು ಅಂತ ಗುರುತು ಹಚ್ಚಿದರು? ದೆವ್ವಗಳು. ಸಂತ ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಮೊದಲಿಗೆ ಇದನ್ನು ತೋರಿಸಿಕೊಡ್ತಾನೆ. ಈ ಪ್ರಪಂಚಕ್ಕೆ ಪಾಪದಿಂದ ಮನುಷ್ಯರನ್ನು ವಿಮೋಚನೆ ಮಾಡಲಿಕ್ಕೆ ಬಂದಂಥ ಯೇಸು ದೇವರ ಕುಮಾರರಾಗಿದ್ದಾರಂತ ದೆವ್ವಗಳು ತೋರಿಸಿಕೊಡ್ತವೆ. ದೆವ್ವಗಳು ದೂರದಿಂದ ಗುರುತು ಹಚ್ಚಿ ಯೇಸು ಸ್ವಾಮಿಯನ್ನು ಉದ್ದೇಶಿಸಿ ಹೇಳ್ತಾರೆ, ನಜರೇತಿನ ಯೇಸುವೆ, ನಿಮಗೇಕೆ ನಮ್ಮ ಗೊಡವೆ? ಹೆದರಿಕೆ ಆಗಿದೆ ಅವರಿಗೆ. ನೀವು ನಮ್ಮ ವಿನಾಶಕ್ಕಾಗಿ ಬಂದವರೇನು? ನೀವು ಯಾರೆಂದು ನನಗೆ ಗೊತ್ತು. ದೇವರಿಂದ ಬಂದಂಥ ಪರಮ ಪೂಜ್ಯರು ನೀವು. ಎಂಥ ಒಂದು ಕಪಟತನ! ಜನರೇನು ಮಾಡ್ತಾರೆ? ನಮ್ಮಿಂದ ಉಪಕಾರ ಬೇಕಿದ್ರೆ ಮೊದಲು ನಮ್ಮನ್ನು ಹೊಗಳ್ತಾರೆ. ಒಂದು ಸಲ ಅವರು ಹೊಗಳಿದ ಮೇಲೆ ನಮಗೆ ಖುಷಿ ಆಯಿತು, ಅವರಿಗೆ ತಿಳಿತದೆ, ನಿಧಾನವಾಗಿ ಅವರ ಕೋರಿಕೆಯನ್ನು ನಮ್ಮ ಮುಂದೆ ಇಡ್ತಾರೆ.
ಆಗ ನಮಗೆ ಇಲ್ಲ ಅಂತ ಹೇಳಲಿಕ್ಕೆ ತಟ್ಟನೆ ಬರುವುದಿಲ್ಲ. ಒಂದು ವೇಳೆ ಅವರು ನೇರವಾಗಿ ಬಂದು ನನಗೆ ಒಂದು ಉಪಕಾರ ಆಗಬೇಕು, ಇಷ್ಟೊಂದು ಹಣ ಅಥವಾ ಒಡವೆ ಬೇಕಂತ ಹೇಳಿದರೆ ಇಲ್ಲಪ್ಪ ನನ್ನ ಹತ್ರ ಈಗ ಅಂತ ನಾವು ನೇರವಾಗಿ ಹೇಳಿಬಿಡ್ತೇವೆ. ಅದಕ್ಕಾಗಿ ಪೀಠಿಕೆ ಏನಂತ ಹೇಳಿದರೆ ಹೊಗಳುವಿಕೆ. ಬಂದು ಯಾವಾಗಲೂ ನೀವು ಸಹಾಯಕ್ಕೆ ಬರುವವರು, ಯಾರು ಕೂಡ ಇಲ್ಲ ಅಂತ ಹೇಳಿದರೆ ನೀವು ಸಹಾಯ ಮಾಡ್ತೀರಿ ಅಲ್ಲ. ನಾನು ಇತರರಿಂದ ಕೂಡ ಕೇಳಿದ್ದೇನೆ. ಮೊನ್ನೆ ಒಬ್ಬರು ಹೇಳ್ತಿದ್ದರು, ನಿಮ್ಮನ್ನು ಹೊಗಳ್ತಿದ್ದರು. ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತು ಅದನ್ನು ಕೇಳಿದ ಮೇಲೆ ಹೇಗೆ ತಾನೇ ತನ್ನನೇ ತಟ್ಟನೆ ಇಲ್ಲ ಅಂತ ಹೇಳುವುದು ಪೀಠಿಕೆ ಆಗಿಬಿಟ್ಟಿದೆ. ಅದಕ್ಕೆ ಮೊದಲು ಏನು ಮಾಡಿದೆ ಅಂತ ಹೇಳಿದ್ರೆ ಹೊಗಳುವುದು ತನ್ನ ಮುಂದಿರುವಂಥ ವ್ಯಕ್ತಿಯನ್ನು. ನಾನು ನೋಡಿದ್ದೇನೆ ಅನೇಕ ಬಾರಿ ಈ ವೇದಿಕೆ ಮೇಲೆ ಕುಳಿತುಕೊಂಡು ಒಬ್ಬರು ಇನ್ನೊಬ್ಬರನ್ನು ಹೊಗಳುವುದು. ಆ ವೇದಿಕೆ ಬಿಟ್ಟು ಹೋದ ಮೇಲೆ ಅಥವಾ ಬರುವುದಕ್ಕಿಂತ ಮುಂಚೆ ಒಬ್ಬರು ಇನ್ನೊಬ್ಬರನ್ನು ಹೀಯಾಳಿಸ್ತಾರೆ, ಆಮೇಲೆ ತೆಗಳ್ತಾರೆ, ಕೆಟ್ಟದನ್ನು ಮಾತಾಡ್ತಾರೆ, ದೂಷಣೆ ಮಾಡ್ತಾರೆ. ಆದರೆ ವೇದಿಕೆಯಲ್ಲಿ ಬಂದಾಗ ಒಂದು ಹೆದರಿಕೆ ಏನಂತ ಹೇಳಿದರೆ, ಎಲ್ಲಿಯಾದರೂ ತನ್ನ ಬಗ್ಗೆ ಇನ್ನೊಬ್ಬರು ಎದುರಾಳಿ ಅಥವಾ ಪ್ರತಿಸ್ಪರ್ಧಿ ಕೆಟ್ಟದನ್ನು ಮಾತನಾಡಿದರೆ ತನ್ನ ಮರ್ಯಾದೆಯಲ್ಲಿ ಹೊರಟು ಹೋಗ್ತದೆ. ಅದಕ್ಕಾಗಿ ಒಂದು ರೀತಿಯ ಡಿಫೆನ್ಸ್ ತಯಾರಿಕೆ. ಅದೇನಂತ ಹೇಳಿದರೆ ಮೊದಲೇ ಅವರ ಬಗ್ಗೆ ಒಳಿತನ್ನು ಹೇಳುವುದು ಎಲ್ಲರ ಮುಂದೆ. ಆಗ ಏನಾಗ್ತದೆ ಅಂತ ಹೇಳಿದರೆ ಆ ವ್ಯಕ್ತಿ ಎದ್ದು ತನ್ನ ಬಗ್ಗೆ ಈ ಕೀಳು ಮಟ್ಟದ ಮಾತುಗಳನ್ನು ಆಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಜನರು ಅವರು ನೋಡ್ತಾರೆ, ಈ ಮನುಷ್ಯ ಒಳ್ಳೆಯದನ್ನು ಮಾತನಾಡಿದನು ಮತ್ತು ಆತನು ಕೆಟ್ಟದನ್ನು ಮಾತಾಡ್ತಾನೆ ಅಂತ ಹೇಳಿದರೆ ಈ ಮನುಷ್ಯ ಸರಿ ಇಲ್ಲ ಅಂತ ತಿಳ್ಕೊಳ್ತಾರೆ. ಅದಕ್ಕಾಗಿ ಮೊದಲೇ ಬಾಯಿ ಮುಚ್ಚಿಸುವಂಥ ಒಂದು ತಂತ್ರ. ಅದೇ ಪ್ರಕಾರ ಈ ದೆವ್ವ ಕೂಡ ಏನು ಮಾಡ್ತದೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿಯನ್ನು ಕಂಡಾಗ ಆ ದೆವ್ವಕ್ಕೆ ಸರಿಯಾಗಿ ತಿಳಿದುಂಟು. ಏನಂತ ಹೇಳಿದರೆ ಇವರು ದೇವರ ಕುಮಾರ, ತನ್ನ ಕತೆ ಮುಗೀತು ಅಂತ ಹೇಳಿಕೊಂಡು. ಅದಕ್ಕಾಗಿ ಒಂದು ತಂತ್ರವನ್ನು ಉಪಯೋಗ ಮಾಡ್ತದೆ. ಏನಂತ ಹೇಳಿದರೆ ನೀವು ದೇವರ ಕುಮಾರ ಅಂತ ಹೇಳಿಕೊಂಡು. ಪರಮ ಪೂಜ್ಯರು ಯೇಸು ಏನು ಮಾಡ್ತಾರೆ ನೋಡಿ ಪ್ರಿಯರೇ, ನಾವು ಮನುಷ್ಯರು ಸುಲಭವಾಗಿ ಬಲೆಗೆ ಬೀಳ್ತೇವೆ ಇತರರು ನಮ್ಮನ್ನು ಹೊಗಳಿದಾಗ. ಯೇಸು ಸ್ವಾಮಿ ಏನು ಮಾಡ್ತಾರೆ, ಆದರೆ ಯೇಸು ಸ್ವಾಮಿ ಅವರನ್ನು ಗದರಿಸಿದರು. ನಾನು ಒಳ್ಳೆಯವನಂತ ನೀನು ಹೇಳಬೇಕಾಗಿಲ್ಲ ಅಂತ ಒಂದು ಜ್ಞಾನ ನಮ್ಮಲ್ಲಿದ್ದರೆ ನಾವು ಯಾರ ಬಲೆಗೆ ಕೂಡ ಬೀಳುವುದಿಲ್ಲ. ಯೇಸು ಸ್ವಾಮಿ ತಾನು ಒಳ್ಳೆಯವರಂತ ದೆವ್ವ ಯಾಕೆ ಹೇಳಬೇಕು? ಅವರಿಗೆ ಸ್ವತಃ ತಿಳಿದುಂಟದು. ಅದಕ್ಕಾಗಿ ಅವರು ಬಂದಿದ್ದಾರೆ ವಿಮೋಚನೆ ಮಾಡಲಿಕ್ಕೆ. ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ಎಂದು ಆ ದೆವ್ವಕ್ಕೆ ಆಜ್ಞಾಪಿಸಿದರು. ನೋಡಿ ಪ್ರಿಯರೇ, ಯೇಸು ಸ್ವಾಮಿ ನೇರ ನಡೆ, ನೇರ ನುಡಿ, ಯಾರಿಗೆ ಕೂಡ ಅವರು ದಾಕ್ಷಿಣ್ಯಕ್ಕೆ ಒಳಗಾದವರಲ್ಲ. ನೇರವಾಗಿ ಹೇಳಿದರು. ಹೆರೋದನನ್ನು ಕುರಿತು ಹೇಳಿದರು, ಹೋಗಿ ಆ ನರಿಗೆ ಹೇಳಿ ಅಂತ ಹೇಳಿಕೊಂಡು. ಹೆರೋದನು ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ನರಿಯಂತೆ ಕಪಟತನವನ್ನು ತೋರಿಸಿದ್ದನು. ಅದಕ್ಕಾಗಿ ಯೇಸು ಸ್ವಾಮಿ ನೇರವಾಗಿ ಹೇಳ್ತಾರೆ, ಹೋಗಿ ಆ ನರಿಗೆ ಹೇಳಿ. ಅಧಿಕಾರದ ಆಸೆಗೆ ಆ ಮನುಷ್ಯನು ಆ ಕಡೆ ಕೂಡ ಈ ಕಡೆ ಕೂಡ ರೋಮದವರ ಜೊತೆಗೆ ಮತ್ತು ಯಹೂದ್ಯರ ಕೊಡೆಗೆ ಎಲ್ಲ ಕಡೆಯಲ್ಲಿ ಆತನು ಹೊಂದಾಣಿಕೆ ಮಾಡಿಕೊಳ್ತಾ ಇದ್ದಾನೆ. ಆತನಲ್ಲಿ ಮೌಲ್ಯಗಳಿಲ್ಲ. ತನ್ನ ಅಣ್ಣನ ಹೆಂಡತಿಯನ್ನು ತನ್ನ ಪತ್ನಿಯನ್ನಾಗಿ ಮಾಡಿದ್ದಾನೆ. ಅಂತಹ ಮನುಷ್ಯನನ್ನು ಯೇಸು ಸ್ವಾಮಿ ನರಿ ಅಂತ ಕರೀತಾರೆ. ಈ ರಾಜ್ಯದಲ್ಲಿ ಜನರು ತನ್ನಷ್ಟಕ್ಕೆ ಮಾತಾಡ್ತಾರೆ. ಆದರೆ ಯಾರಿಗೆ ಧೈರ್ಯ ಉಂಟು ಆ ಅರಸನ ಮುಂದೆ ಆತನಿಗೆ ಇದನ್ನು ಹೇಳಲಿಕ್ಕೆ, ಹೋಗಿ ಆ ನರಿಗೆ ಹೇಳಿ ಅಂತ ಹೇಳಿ? ಯಾರಿಗೆ ಕೂಡ ಇಲ್ಲ. ಯಾಕಂತ ಹೆದರ್ತಾರೆ. ಅಧಿಕಾರ ಉಂಟು, ಆದರೆ ಯೇಸು ಸ್ವಾಮಿ ಹೆದರುವುದಿಲ್ಲ. ಆತನು ಜಾಸ್ತಿ ಆದರೆ ಏನು ಮಾಡಿಯನು? ಜಾಸ್ತಿ ಅಂತಾರೆ ಏನು ಮಾಡಿಯನು? ಮರಣ ದಂಡನೆ ಕೊಡ್ಬೋದು ಅಷ್ಟೇ. ಯೋವಾನನಿಗೆ ಕೂಡ ಮರಣ ದಂಡನೆ ಕೊಟ್ಟಿದ್ದನು. ಆದರೆ ಯೇಸು ಸ್ವಾಮಿ ಮಾಡುವಂಥ ಪವಾಡಗಳನ್ನು ಕಂಡಾಗ ಹೆರೋದನಿಗೆ ಹೆದರಿಕೆ ಉಂಟಾಯಿತು. ನಾನು ಆ ಯೋವಾನನನ್ನು ಮರಣ ದಂಡನೆ ಕೊಡಿಸಿ ಸಾಯಿಸಿದ್ದೆನು, ಈಗ ಪುನಃ ಏನಾದರೂ ಆತನು ಪುನರ್ತನ ಹೊಂದಿ ಬಂದಿದ್ದಾನೋ ನೋಡಿ. ಎಲ್ಲಿ ಸತ್ಯ ಉಂಟು ಆ ಸತ್ಯ ಯಾವಾಗಲೂ ಕೂಡ ಮುಳುಗಿ ಹೋಗುವುದಿಲ್ಲ, ಸಾಯುವುದಿಲ್ಲ, ಅದು ಎದ್ದು ಬರ್ತದೆ. ಅದಕ್ಕಾಗಿ ಯೇಸು ಸ್ವಾಮಿಗೆ ಇಂತಹ ಏನು ಕೂಡ
ಈ ದೆವ್ವದ ಮಾತುಗಳು ಇನ್ಯಾರಿಗೆ ಕೂಡ ಹೆದರಬೇಕೆಂಬುದೇ ಏನಿಲ್ಲ, ಹೊಗಳಿಕೆ ಬೇಕಾಗಿಲ್ಲ. ಅವರು ನೇರವಾಗಿ ಹೇಳ್ತಾರೆ, ನೀನು ಈ ಮನುಷ್ಯನಿಂದ ಸುಮ್ಮನಿರು, ಇವನನ್ನು ಬಿಟ್ಟು ತೊಲಗು ನೀನು ಅಂತ ನೇರವಾಗಿ. ಏನಾಗ್ತದೆ ನೋಡಿ ಪ್ರಿಯರೇ, ದೆವ್ವವು ಆ ಮನುಷ್ಯನನ್ನು ಒದ್ದಾಡಿಸಿ ಗಟ್ಟಿಯಾಗಿ ಚಿರುತ್ತಾ ಅವನನ್ನು ಬಿಟ್ಟು ಹೋಯಿತು. ಹೋಗಲೇಬೇಕು, ಬೇರೆ ಉಪಾಯ ಇಲ್ಲ. ಯಾಕಂತ ಹೇಳಿದ್ರೆ ಆಜ್ಞೆ ಕೊಟ್ಟವರು ದೇವರ ಕುಮಾರ ದೇವರು. ದೇವರ ಮುಂದೆ ಪಿಶಾಚಿಯಲ್ಲಿ ದೆವ್ವ ಎಲ್ಲಿ? ಏನಾದರೂ ಕೂಡ ಆ ದೆವ್ವ ಸ್ವರ್ಗದಿಂದ ಕೆಳಕ್ಕೆ ತಳ್ಳಲ್ಪಟ್ಟಂಥ ದುಷ್ಟ ಆತ್ಮ. ಆ ದುಷ್ಟ ಆತ್ಮದ ಶಕ್ತಿ ದೇವರ ಮುಂದೆ ಎಲ್ಲಿ ಕೂಡ ನಡೆಯುವುದಿಲ್ಲ. ನಮ್ಮ ಸುತ್ತಮುತ್ತಲೂ ಕೂಡ ಈ ದುಷ್ಟ ಶಕ್ತಿಗಳು ತಮ್ಮ ಕೆಲಸವನ್ನು ಮಾಡ್ತಲೇ ಇರ್ತವೆ. ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಜನರು ಕೂಡ ಸಿಕ್ಕಾಕೊಳ್ತಾರೆ. ಅದನ್ನು ಮಾಡೋದಕ್ಕೋಸ್ಕರ ಆ ದುಷ್ಟ ಶಕ್ತಿಗಳು ಜನರನ್ನು ಉಪಯೋಗ ಮಾಡಿಕೊಳ್ತವೆ. ಜನರು ಅಂಥವರ ಹತ್ರ ಹೋಗಿ ಇಂಥ ಇಂಥ ಕಷ್ಟ ಉಂಟು, ಏನು ಮಾಡುವುದಂತ ಹೇಳಿಕೊಂಡು ಆ ದೆವ್ವ ಎರಡು ಕಡೆಯಲ್ಲಿ ಕೂಡ ಪ್ರಯೋಜನ ಮಾಡ್ತದೆ ಅಥವಾ ಪಡೆಯುತ್ತದೆ. ಒಂದು ಕಡೆಯಲ್ಲಿ ಜನರಿಗೆ ಕಷ್ಟ ನೀಡುವುದು, ಇನ್ನೊಂದು ಕಡೆಯಲ್ಲಿ ಕಷ್ಟಕ್ಕೆ ಸಿಲುಕಿದ ಮನುಷ್ಯರನ್ನು ಇನ್ನೊಬ್ಬ ಮನುಷ್ಯನ ಮುಖಾಂತರ ಬಲೆಗೆ ಸಿಕ್ಕಿಸಿ ಹಾಕಿಸಿಕೊಳ್ಳುವುದು. ನಮ್ಮಲ್ಲಿ ಒಂದು ವೇಳೆ ಯೇಸು ಸ್ವಾಮಿಯಲ್ಲಿ ದೃಢವಾದ ನಂಬಿಕೆ ಇದ್ದರೆ, ಯೇಸು ಸ್ವಾಮಿಯ ನಾಮ ಪವಿತ್ರ ನಾಮ ಅಂತ ಗೊತ್ತಿದ್ದರೆ, ಮತ್ತೆ ಆ ನಾಮವನ್ನು ಸ್ಮರಿಸಿದರೆ ದೆವ್ವಗಳು ನಮ್ಮ ಹತ್ತಿರಕ್ಕೆ ಬರಲ್ಲ. ಸಂತ ಪೌಲರು ಏನು ಹೇಳ್ತಾರೆ, ಸ್ವರ್ಗದಲ್ಲಿ ಭೂಲೋಕದಲ್ಲಿ ಯೇಸು ಸ್ವಾಮಿಯ ನಾಮಕ್ಕಿಂತ ಮಿಗಿಲಾದ ನಾಮ ಇನ್ನೊಂದಿಲ್ಲ ಅಂತ ಹೇಳಿಕೊಂಡು, ಈ ಯೇಸು ಸ್ವಾಮಿಯ ನಾಮದಲ್ಲಿ ಶಿಷ್ಯರು ನಂತರ ಪುಣ್ಯ ಪುರುಷರು ಎಷ್ಟೋ ದೆವ್ವಗಳನ್ನು ಕೆಟ್ಟದನ್ನು ಓಡಿಸಿಬಿಟ್ಟಿದ್ದಾರೆ. ನಮಗೆ ಅದು ಮರೆತು ಹೋಗ್ತದೆ. ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆಗಳು ಬಂದಾಗ ಅಥವಾ ದೀರ್ಘಕಾಲದ ಸಮಸ್ಯೆಗಳು ಬಂದಾಗ ನಾವು ಚಂಚಲರಾಗಿ ಬಿಡ್ತೇವೆ. ಏನು ಮಾಡೋದು? ಯಾರೋ ಹೇಳ್ತಾರೆ, ಒಬ್ಬ ಮನುಷ್ಯನಿದ್ದಾನೆ, ಅದೆಲ್ಲವನ್ನು ಸರಿ ಮಾಡ್ತಾರೆ. ವೈದ್ಯರಲ್ಲಿಗೆ ಹೋದರೆ ಚಿಂತೆ ಇಲ್ಲ. ಆದರೆ ಮನುಷ್ಯರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಮ್ಮನ್ನು ಇನ್ನೂ ಕೂಡ ಅವರು ಕಾಲೆಳೆದು ತಳ್ಳುತ್ತಾರೆ. ಎಲ್ಲಿಗೆ? ಇನ್ನೂ ಕೂಡ ಕೆಳಕ್ಕೆ. ನಮ್ಮನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ದೆವ್ವದ ಸಹವಾಸದಲ್ಲಿ ಇಟ್ಟು ಬಿಡ್ತಾರೆ. ಎಂದಿಗೂ ಕೂಡ ಅಲ್ಲಿಂದ ಹೊರಗೆ ಬರಲಿಕ್ಕೆ ಭಾರಿ ಕಷ್ಟ. ಪ್ರಾರ್ಥನೆ ಇಲ್ಲದಿದ್ದರೆ, ದೇವರ ವಾಕ್ಯದ ಮೇಲೆ ನಂಬಿಕೆ ಇಲ್ಲದಿದ್ದರೆ, ಯೇಸು ಸ್ವಾಮಿಯ ನಾಮದಲ್ಲಿ ನಂಬಿಕೆ ಇಲ್ಲದಿದ್ದರೆ ನಮ್ಮನ್ನು ದೆವ್ವಗಳು ಕಾಡುತ್ತವೆ ಮತ್ತು ದುಷ್ಟ ಶಕ್ತಿಗಳನ್ನು ನಮ್ಮನ್ನು ಉಪಯೋಗ ಮಾಡಿಬಿಡ್ತವೆ. ಪರಮ ಪ್ರಸಾದವನ್ನು ನಾವು ಸ್ವೀಕರಿಸಿದರೆ, ಮತ್ತೆ ಪರಮ ಪ್ರಸಾದದಲ್ಲಿ ದೇವರು ನಮ್ಮಲ್ಲಿ ಬಂದಿದ್ದಾರೆ ಎಂಬ ಒಂದು ಸತ್ಯವನ್ನು ನಾವು ತಿಳಿದರೆ, ನಾವು ದೇವರ ಮಂದಿರಗಳು. ದುಷ್ಟಶಕ್ತಿ ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ನಂಬಿಕೆ ನಮ್ಮಲ್ಲಿದ್ದರೆ, ನಾವು ಆ ದುಷ್ಟಶಕ್ತಿಯನ್ನು ನಮ್ಮ ಒಳಗೇನೆ ಬರದ ಹಾಗೆ ಮಾಡ್ಬೋದು, ಕಟ್ಟಿ ಹಾಕ್ಬೋದು. ದೇವರ ವಾಕ್ಯದಲ್ಲಿರುವಂಥ ಶಕ್ತಿ ದುಷ್ಟಶಕ್ತಿಗಿಲ್ಲ. ನಾವು ದೇವರ ವಾಕ್ಯಗಳನ್ನು ನಾವು ಆಯ್ಕೆ ಮಾಡಿ ಆ ದೇವರ ಮಾತುಗಳನ್ನು ನಾವು ನುಡಿದು ದುಷ್ಟಶಕ್ತಿಗೆ ಆಜ್ಞಾಪಿಸಿದರೆ ದುಷ್ಟಶಕ್ತಿ ಹೊರಟು ಹೋಗ್ತದೆ. ದೇವರು ನಮಗೆ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಯಾವಾಗ ಆ ದುಷ್ಟಶಕ್ತಿ ಪ್ರಥಮ ಮನುಷ್ಯ ಆದಾಮ ಮತ್ತು ಹವ್ವಳನ್ನು ಅವರು ಪಾಪದ ಬಲೆಗೆ ಎಳೆದೊಯ್ದರೋ ಆಗಲೇ ಹೇಳಿದ್ದಾರೆ ಆ ದುಷ್ಟಶಕ್ತಿಗೆ, ಹಾವಿಗೆ ಏನಂತ ಹೇಳಿದರೆ, ನೀನೇನು ಮಹಿಳೆಯ ಕಾಲಿಗೆ ನೀನು ಕಚ್ಚಬಹುದು, ಆದರೆ ಮಹಿಳೆಯ ಕುಡಿ ನಿನ್ನ ತಲೆಯನ್ನು ಚಚ್ಚುತ್ತದೆ ಅಂತ ಹೇಳಿಕೊಂಡು, ಅದಕ್ಕಾಗಿ ಮಾತೆ ಮೇರಿಯ ಹೆಸರು ಮತ್ತು ಅವರ ಜಪವನ್ನು ಮಾಡಿದಾಗ ಅವರ ಹೆಸರನ್ನು ತೆಗೆದು ನಾವು ಜಪಸರ ಮಾಡಲಿಕ್ಕೆ ಶುರು ಮಾಡಿದರೆ ದೆವ್ವಗಳು ಅಲ್ಲಿ ಇರಲ್ಲ, ಓಡಿ ಹೋಗ್ತವೆ. ಯಾಕಂತ ಹೇಳಿದ್ರೆ ಮಾತೆ ಮೇರಿಯ ಒಂದು ಹಾಜರಾತಿ, ಅವರ ಭಕ್ತಿ ಈ ಕೆಟ್ಟ ಶಕ್ತಿ ದುಷ್ಟಶಕ್ತಿ ಸಹಿಸಿಕೊಳ್ಳುವುದಿಲ್ಲ. ನಮ್ಮಲ್ಲಿ ಜಪಸರ ಇದ್ದರೆ, ಜಪಸರ ಹೇಳಿದರೆ, ಪರಮಪ್ರಸಾದವನ್ನು ಸ್ವೀಕರಿಸಿದರೆ, ನಮ್ಮಲ್ಲಿ ಶಿಲುಬೆಯ ಗುರುತು ಇದ್ದರೆ, ನಮ್ಮಲ್ಲಿ ದೇವರ ವಾಕ್ಯ ಇದ್ದರೆ, ಅದನ್ನು ಉಪಯೋಗ ಮಾಡಿದರೆ
ಈ ದುಷ್ಟಶಕ್ತಿ ನಮ್ಮಲ್ಲಿ ಏನು ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ. ಯೇಸು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ. ದುಷ್ಟಶಕ್ತಿಗೆ ಆಜ್ಞಾಪಿಸುವುದ ಮುಖಾಂತರ. ಕೋರ್ಲಿಲ್ಲ ಅವರು ಹೋಗ್ತೀಯ ಅಂತ, ಬದಲಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಬಿಟ್ಟು ತೊಲಗು ಅಂತ ಆಜ್ಞೆ ಮಾಡಿದರು. ದುಷ್ಟಶಕ್ತಿಗೆ ಇದೇ ಒಂದು ಭಾಷೆ ಅರ್ಥ ಆಗುದು, ಬಿಟ್ಟು ತೊಲಗು. ನೀನು ದುಷ್ಟಶಕ್ತಿ ಎಷ್ಟಾದರೂ ಕೂಡ ನಿನ್ನಲ್ಲಿ ಆ ಒಂದು ಶಕ್ತಿ ಇಲ್ಲ. ಯಾಕಂತ ಹೇಳಿದ್ರೆ ದೇವರಿಂದ ಕೆಳಕ್ಕೆ ದೂಡಲ್ಪಟ್ಟಂತ ಶಕ್ತಿ, ಅದು ಕೆಟ್ಟ ಶಕ್ತಿ, ದುಷ್ಟಶಕ್ತಿ. ಅದಕ್ಕಾಗಿ ನಾವು ಜೀವನದಲ್ಲಿ ಕಷ್ಟಗಳು ಬಂದಾಗ ಎಲ್ಲೆಲ್ಲಿ ಓಡುವುದರ ಬದಲಿಗೆ ನಮ್ಮಲ್ಲಿ ಉಂಟು ಏನಂತ ಹೇಳಿದ್ರೆ ಜೀವ ನೀಡುವಂಥ ವಾಕ್ಯ. ಎಲ್ಲ ಒಡವೆಗಳಿಂತ, ಬಂಗಾರಕ್ಕಿಂತ, ವೈಡೂರ್ಯಗಳಿಗಿಂತ ಜಾಸ್ತಿ ಬೆಲೆ ಬಾಳುವಂತಹ ಆ ಒಂದು ಸಂಪತ್ತು ನಮ್ಮಲ್ಲಿ ಉಂಟು. ದೇವರ ವಾಕ್ಯ ನಮ್ಮಲ್ಲಿ ಉಂಟು. ದೇವರು ನಮಗೆ ನೀಡಿದಂಥ ಯೇಸು ಸ್ವಾಮಿಯ ಆ ಒಂದು ದೇಹ ಮತ್ತು ಶರೀರವನ್ನು ಸ್ವೀಕರಿಸಿದಂಥವರು ನಾವು ದೇವರ ಮಂದಿರಗಳು. ನಮಗೆ ಶಕ್ತಿಯನ್ನು ತುಂಬಲಿಕ್ಕಿದ್ದಾರೆ ಯೇಸು ಸ್ವಾಮಿಯ ತಾಯಿ ಮಾತೆ ಮೇರಿಯವರು ನಮ್ಮ ಜೊತೆಗೆ. ನೋಡಿ, ನಾವು ಮಾತೆ ಮೇರಿಯನ್ನು ಸ್ಮರಿಸಿ ಪ್ರಾರ್ಥನೆ ಮಾಡಿದಾಗ, ನಮ್ಮ ಮರಿ ಅಂತ ಹೇಳಿದಾಗ ನಮ್ಮ ಪ್ರಾರ್ಥನೆಗೆ ಅಷ್ಟು ಬಲ ಸೇರ್ತದೆ. ಯಾಕಂತ ಹೇಳಿದ್ರೆ ಮಾತೆ ಮೇರಿ ಕೂಡ ನಮ್ಮ ಜೊತೆ ನಮಗಾಗಿ ಪ್ರಾರ್ಥಿಸ್ತಾರೆ. ಅದಕ್ಕಾಗಿ ನಮ್ಮ ಪ್ರಾರ್ಥನೆಗೆ ಬಲ ಸಿಗ್ತದೆ. ದುಷ್ಟಶಕ್ತಿಗಳು ಮಾತೆ ಮೇರಿಯ ಜೊತೆ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ನಿಲ್ಲಲ್ಲ, ಹೋಗ್ತವೆ. ದುಷ್ಟಶಕ್ತಿಗಳು ಕೆಲಸ ಮಾಡ್ತವೆ, ಆದರೆ ಅವುಗಳಿಗಿಂತಲೂ ಮಿಗಿಲಾದವರು ನಾವಂತ ಅರ್ಥ ಮಾಡಿಕೊಳ್ಬೇಕು. ಸಂತ ಮಾರ್ಕನು ನಮಗೆ ತನ್ನ ಸುವಾರ್ತೆಯ ಆರಂಭದಲ್ಲಿ ತೋರಿಸಿಕೊಡ್ತಾನೆ. ಯೇಸು ಸ್ವಾಮಿಯ ಗುರುತನ್ನು ಹಿಡಿದದ್ದು ಅಥವಾ ಪರಿಚಯವನ್ನು ಕಂಡು ಹಿಡಿದದ್ದು ದೆವ್ವಶಕ್ತಿ, ದುಷ್ಟಶಕ್ತಿ, ದೆವ್ವಗಳು. ಮತ್ತೆ ಅದರ ಮೇಲೆ ಜಯ ಸಾಧಿಸಿದ್ದಾರೆ ಯೇಸು ಸ್ವಾಮಿ. ಅನೇಕ ಮಂದಿ ಇದ್ದಾರೆ, ತಿಳಿದೋ ತಿಳಿಯದೇನೋ ಈ ದುಷ್ಟಶಕ್ತಿಗಳ ಹಿಂದೆ ಹೋಗುವವರು, ಹೆದರಿ ಹೋಗುವವರು. ಎಷ್ಟರ ಮಟ್ಟಿಗೆ ನಾವು ಹೆದರಿ ಹೋಗ್ತೇವೆ ಅಷ್ಟರ ಮಟ್ಟಿಗೆ ಆ ಶಕ್ತಿಗಳು ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ತವೆ. ಯಾವಾಗ ನಾವು ಅದನ್ನು ಹೊರಗಟ್ಟುತ್ತೇವೆ ಮತ್ತೆ ನಮ್ಮನ್ನು ನಾವು ಪ್ರಾರ್ಥನೆಯಿಂದ ರಕ್ಷಣೆಯನ್ನು ಪಡೆಯುತ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವದೂತರ ಆ ಒಂದು ರಕ್ಷಣೆಯನ್ನು ಪಡೆಯುತ್ತೇವೆ, ದೆವ್ವಗಳು ನಮ್ಮ ಹತ್ತಿರಕ್ಕೆ ಬರಲ್ಲ. ನಾವು ತಿಳಿದುಕೊಂಡ್ರೆ ಸಾಕು ಅಷ್ಟೇ. ಸಂತ ಪೌಲರ ಆ ಒಂದು ಮಾತುಗಳನ್ನು ತಿಳಿದುಕೊಂಡು ನಾವು ಯೇಸು ಸ್ವಾಮಿಯ ನಾಮವನ್ನು ಸ್ಮರಿಸಿ ಹೇಳುವ, ಯೇಸು ಸ್ವಾಮಿಯ ಬಲವಾದ ಪ್ರಬಲವಾದಂಥ ಶಕ್ತಿಯುತ ನಾಮದಲ್ಲಿ ನಾನು ನಿನ್ನನ್ನು ಆಜ್ಞಾಪಿಸುತ್ತೇನೆ, ದುಷ್ಟಶಕ್ತಿಯ ತೊಲಗು ಅಂತ ಹೇಳಿದರೆ ಯೇಸು ಸ್ವಾಮಿಯ ನಾಮದಲ್ಲಿ ನಾವು ಕೂಡ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನಮಗೆ ಕೂಡ ಅದು ಶಕ್ತಿ ಬರಲಿ ಅಂತ ಇವತ್ತಿನ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಸಂತ ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಹೇಳಿದ ಹಾಗೆ ದುಷ್ಟಶಕ್ತಿ ಯೇಸು ಸ್ವಾಮಿಯನ್ನು ಗುರುತು ಹಚ್ಚಿ ನಮ್ಮನ್ನು ಕಾಡ್ಲಿಕ್ಕೆ ಬಂದಿರುವೇನು ಅಂತ ಕೇಳಿತು. ನಿಮ್ಮ ಪುತ್ರರು ಆಜ್ಞಾಪಿಸಿ ದೆವ್ವವನ್ನು ಹೊರಗಟ್ಟಿ ಮನುಷ್ಯನಿಗೆ ಸಮಾಧಾನವನ್ನು, ನೆಮ್ಮದಿಯನ್ನು, ವಿಮೋಚನೆಯನ್ನು ನೀಡಿದರು. ಇವತ್ತಿಗೆ ಕೂಡ ಈ ದುಷ್ಟಶಕ್ತಿಗಳು ಅನೇಕ ಮಂದಿಯನ್ನು ಕಾಡ್ತಾ ಇವೆ. ಅನೇಕ ಜನರು ದುಷ್ಟಶಕ್ತಿಗೆ ಬಲಿಯಾಗ್ತಾರೆ. ತಿಳಿದೋ ತಿಳಿಯದೆಯೋ ಅವರು ದುಷ್ಟಶಕ್ತಿಗೆ ಬಲಿಯಾಗ್ತಾರೆ. ಇಂಥವರನ್ನು ಈ ಕೆಟ್ಟ ಶಕ್ತಿಗಳಿಂದ ಬಿಡಿಸಲು ಬೇಕಾದಂಥ ಆಶೀರ್ವಾದಗಳನ್ನು ನೀಡಿರಿ. ಇವತ್ತಿನ ದಿವಸ ಈ ಸಮಯದಲ್ಲಿ ಯಾರೆಲ್ಲರೂ ಕೂಡ ಈ ಪ್ರಾರ್ಥನೆಯನ್ನು ಭಾಗವಹಿಸ್ತಾ ಇದ್ದಾರೋ, ಕರ್ತರಾದ ದೇವರೇ, ನಿಮ್ಮ ಆಶೀರ್ವಾದಗಳನ್ನು ಅವರ ಮೇಲೆ ಸುರಿಸಿರಿ. ಅವರಲ್ಲಿ ಏನಾದರೂ ದುಷ್ಟಶಕ್ತಿ
ದುರಾತ್ಮಗಳು ಏನಾದರೂ ಕೆಲಸ ಮಾಡುತ್ತಿದ್ದರೆ ಅವರನ್ನು ಈ ದುಷ್ಟ ಶಕ್ತಿಯಿಂದ ವಿಮುಕ್ತ ಮಾಡಿರಿ. ಈ ದುಷ್ಟ ಶಕ್ತಿಗಳನ್ನು ತೊಲಗಿಸಿರಿ ಕರ್ತರೆ. ನಿಮ್ಮ ಪುತ್ರ ಯೇಸು ಸ್ವಾಮಿಯ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ಯಾರೆಲ್ಲರೂ ದುಷ್ಟ ಶಕ್ತಿಗಳಿಗೆ ಬಲಿಯಾಗಿದ್ದಾರೆ ಅವರನ್ನು ಈ ದುಷ್ಟ ಶಕ್ತಿಯಿಂದ ವಿಮೋಚನೆಗೊಳಿಸಿರಿ. ಎಂದೆಂದೂ ಕೂಡ ಅವರನ್ನು ಕಾಡದಿರಲಿ. ಅವರಿಗೆ ಬೇಕಾದಂಥ ದೇಹದ ಆರೋಗ್ಯ, ಮನಸ್ಸಿನ ನೆಮ್ಮದಿಯನ್ನು ದಯಪಾಲಿಸಿರಿ ಸ್ವಾಮಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.